ಕೋಸ್ಟಲ್ ವುಡ್ನಲ್ಲಿ ಸಿನಿಮಾ ತೆರೆ ಕಾಣದೆ ತಿಂಗಳುಗಳೇ ಕಳೆದವು. ಹೀಗಾಗಿ ಕಂಗಾಲಾಗಿರೋ ತುಳು ಪ್ರೇಕ್ಷಕನಿಗೆ ಮನರಂಜನೆಯ ರಸದೌತಣ ನೀಡಲು ಮುಂದಿನ ವಾರ ಬೆಲ್ಚಪ್ಪ ತೆರೆಗೆ ಅಪ್ಪಳಿಸಲಿದೆ. ಆಗಸ್ಟ್ 9ರಂದು ತುಳುನಾಡಿನಾದ್ಯಂತ ತೆರೆ ಕಾಣೋ ಬೆಲ್ಚಪ್ಪ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಚಿತ್ರತಂಡ ಈಗಾಗಲೇ ಚಿತ್ರಕ್ಕೆ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಇದೀಗ ತುಳುನಾಡಿನಾದ್ಯಂತ ಎಲ್ಲಿ ನೋಡಿದ್ರೂ ಬರೀ ಬೆಲ್ಚಪ್ಪನದ್ದೇ ಪೋಸ್ಟರ್, ಬ್ಯಾನರ್ಗಳು. ಎಲ್ಲರ ಬಾಯಲ್ಲೂ ಬೆಲ್ಚಪ್ಪನದ್ದೇ ಮಾತು. ಆರಂಭದಿಂದಲೂ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರೋ ಬೆಲ್ಚಪ್ಪನಿಗೆ ಇಡೀ ತುಳುನಾಡೇ ಫಿದಾ ಆಗಿದೆ. ಅಷ್ಟೇ ಅಲ್ಲದೆ ಮಂಗಳಮುಖಿಯರು ಕೂಡ ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ. ಚಿತ್ರ ಸೂಪರ್ ಹಿಟ್ ಆಗಲಿ ಎಂದು ಹರಸಿದ್ದಾರೆ. ಅದೇ ರೀತಿ ಬೆಲ್ಚಪ್ಪ ಸೂಪರ್ ಡೂಪರ್ ಹಿಟ್ ಆಗೋದಲ್ಲದೆ ಮನೆ ಮಂದಿಯ ಮನದಲ್ಲಿ ಸದಾಕಾಲ ಉಳಿಯುವಂತಾಗಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.